ನಿಮ್ಮ ಗಂಡಸರ ಹಣವೇ ಈಗಲ್ಲ ನಿನಗೆ ಹೆಂಡತಿಯ ನೆನಪು ಮತ್ತಿದ್ಯಾರು ಇದಕ್ಕೆ ಹೇಳುದು ಗಂಡಸರನ್ನು ನಂಬಬಾರದು ಅಂತ. ಹೆಸರಿದ್ದಲ್ಲಿ ಹೋಗಿ ಮೆಟ್ಟುವುದು, ನೀರಿದ್ದಲ್ಲಿ ಹೋಗಿ ತೊಳೆಯುವುದು, ಇದೇ ಅಲ್ಲ ನಿಮ್ಮ ಗಂಡಸರ ಹಣೆ ಬರಹ. ಆದರೆ ಕೇಳು, ಇಲ್ಲಿಂದ ಹೊರಗೋದ್ರೆ ನಿನ್ನ ಕಾಲು ಕಡಿದನಾ? ನೀನು ಹೋಗಬೇಡ. ನಿಮ್ಮ ಗಂಡಸರ ಹಣೆ ಬರವೇ ಆಗಲು ನನ್ನನ್ನು ಕಂಡಾಗ ಮುದ್ದು ಗಿದ್ದು ಕಾಗಿ ಮರಿ ಗಿಳಿ ಮರಿ ಅದಾಗ ಈಗಲೂ ಬೇಕಾದು ಅದಲ್ಲೀಗ ಎಲ್ಲಿ ಹೋಯ್ತು ನಿನ್ನದು? ಕೆಲವೊಂದು ಹುಡುಗರು ಸಿಕ್ಕದೇ ನಿಮಗೊಂದು ದೊಡ್ಡ ಶಾಪವಾದದ್ದು. ಅದೆಲ್ಲ ಹೋಗ್ರಿ, ಮೊದಲಿಗೆ ನಾನು ಕೇಳಿದ್ದೆಲ್ಲ ಬರಲಿ. ಮೊದಲಿಗೆ ನಿನ್ನ ಸಂಪತ್ತಾಗ ರಾಜ್ಯವನ್ನು ಕೊಡು. ಈ ಹೆಣ್ಣು ಮಕ್ಕಳು ಏನು ಕಮ್ಮಿಯವರಲ್ಲ. ಗಂಡಸರಲ್ಲಿ ಸಂಪತ್ತಿದ್ದಾರೆ, ಆ ಸಂಪತ್ತೆಲ್ಲವನ್ನು ದೋಚುವ ಹೆಣ್ಣು ಮಕ್ಕಳಿದ್ದಾರೆ. ಅದರಲ್ಲಿ ನೀನು ಒಬ್ಬಳು. ಇದ ನಿನಗೆ ಬೇಕಾದದ್ದು. ನಿನಗೆ ಈ ಕ್ಷಣವೇ ನನ್ನ ರಾಜ್ಯದ ಅಧಿಕಾರವನ್ನೆಲ್ಲ ಕೊಡುತ್ತೇನೆ. ಆಗ್ಲಿಲ್ಲ ಮತ್ತೆ ಪಟ್ಟದ ಕಡ್ಗ ಹಾಗೂ ಉಂಗುರವನ್ನು ನನ್ನ ಕೈಗೆ ಒಪ್ಪಿಸು. ಈಗ ಪುತ್ರ ಉಂಗುರವನ್ನು ನಿನ್ನ ಕೈಗೆ ಹಾಕಿದ್ದೇನೆ, ಪಟ್ಟದ ಕಡ್ಗವನ್ನು ಇದು ನಿನ್ನ ಕೈಗೆ ಹಾಕಿದ್ದೇನೆ. ನಾನಿನ್ನು ಬರುತ್ತೇನೆ. ನಿನಗೊಂದು ದೊಡ್ಡ ನಮಸ್ಕಾರ. ಇನ್ಯಾಕೆ ತಡ ಮಾಡುದು? ಪಟ್ಟವನ್ನು ಏರಿಕೊಳ್ಳುತ್ತೇನಂತೆ. ಬಂದಿರೇನಯ್ಯ? ಮಾತು ಬರುದಿಲ್ಲ. ಆ ದೊಡ್ಡ ದೊಡ್ಡ ಕಿರೀಟ ಇಟ್ಟುಕೊಂಡು ಬಂದಾಗ ಬಂದಿರೇನಯ್ಯ ಎಂಬುದಾಗಿ ಹೇಳುತ್ತೀರಿ. ಈಗ ನಿಮಗೇನು ಮಾತು ಬರುದಿಲ್ವಾ? ಬಂದಿರೇನಯ್ಯ ಇನ್ನು ಮುಂದೆ ನಾನು ಹೇಳಿದಾಗ ಕೇಳಬೇಕು. ಅವರಿಗೆ ಸಂಬಳವು ಸಿಗುದಿಲ್ಲ ನಾನು ಹೇಳಿದಾಗ ಕೇಳದಿದ್ದರೆ. ಸೇವೆ ಆದ್ರೂ ಮಾಡಿ ಹೋಗಬೇಕು. ಇನ್ನು ಮುಂದೆ ಒಂದು ಪರಿಗಣನೆಯನ್ನು ಮಾಡಲಾಗುವುದು. ಏನು ಗೊತ್ತೇ, ಗಂಡಸರು ಹೆಂಗಸರನ್ನು ನೋಡಬಾರದು, ಹೆಂಗಸರು ಗಂಡಸರನ್ನು ನೋಡಬಹುದು ಎನ್ನುವ ಹಾಗೆ ಪರಿಗಣಿಸಲಾಗುವುದು. ನಂಗೆ ಬಹಳ ಆಯಾಸವಾಗಿದೆ. ನಾನು ಇನ್ನು ಸ್ವಲ್ಪ ವಿಶ್ರಾಂತಿ ಪಡಿತೇನೆ. ಸೀಮೆಯನ್ನು ತಂದಿದ್ದೇನೆ. ನನ್ನಿಂದ ಏನಾಗಬೇಕು? ನಿನ್ನಿಂದ ಏನಾಗಬೇಕಿಲ್ಲ, ಒಳಗಿದ್ದಕ್ಕೂ ಮಂದಗ ಮನೆ ನೋಡುವಾಗ ಹೆಣ್ಣವರಳು ಬಂಧಿಸಿದ್ದಾಳೆ. ಇದುವರೆಗೆ ಬಲಾವು ಇದ್ದಲ್ಲೇ ಮಾಡಿದ್ರೆ ಅದು ಪುರುಷರಲ್ಲಿ ಮಾತ್ರ. ನೀನು ಕೇವಲ ಹೆಣ್ಣು. ಹೆಣ್ಣು ಹೇಗಿರಬೇಕು? ಮನೆಯೊಳಗೆ ಸೀರೆಯನ್ನುಟ್ಟು ಪತ್ನಿಯ ಸೇವೆಯನ್ನು ಮಾಡ್ತಾ ಇರಬೇಕು. ಅದು ಬಿಟ್ಟು ನನಗಾಗಿ ಬಂದಿಯಲ್ಲ, ದುರಗೋಣ ಬಿಟ್ಟುಗಳು. Hello.
ಹಾ. ಎಂಬ ಭಾವನೆಯಿಂದ ನಮ್ಮಲ್ಲಿ ಅದಕ್ಕೆ ಒಪ್ಪಿಸಿ ಮಾತನಾಡಿದ್ರೆ ಇದು ಸಾಕಲ್ಲ. ಮುಚ್ಚು ಬಾಯ್. ನೋಡಿದಿರಲ್ಲ ಅದರಲ್ಲಿರುವಂತ ಓಲೆಯನ್ನು ಓದಿರಬೇಕಿತ್ತು. ಅಲ್ಪುಳ್ಳವರು ಕಟ್ಟುವುದು, ಇಲ್ಲವಾದರೆ ಕಪ್ಪವನ್ನು ಕೊಡುವುದು. ಇದು ಯಾರು ಬಿಟ್ಟಂತಹ ಕುದುರೆ? ಶ್ರೀರಾಮಚಂದ್ರನು ಬಿಟ್ಟಂತಹ ಕುದುರೆ. ಅವನು ಲೋಕಕ್ಕೆ ಅಧಿಪತಿಯಾಗಿದ್ದಾನೆ. ಪಾತ್ರವನ್ನು ಬಂಧಿಸಿದಿರಲ್ಲ, ನಿಮ್ಮನ್ನು ಹೆಚ್ಚು ಮಾತನಾಡುವುದಿಲ್ಲ. ಬಾಮನಿದ್ದಕ್ಕೆ ಒಳಿತು. ಆದರೆ ಯುದ್ಧದಲ್ಲಿ ಸೋಲುವ ಗೆಲುವಿನ ಪ್ರಶ್ನೆ ಈಗ ಹೇಳುವುದಕ್ಕೆ ಅಸಾಧ್ಯ. ಆದರೆ ನಿನ್ನನ್ನು ಯುದ್ಧದಲ್ಲಿ ಸೋಲಿಸಿ ಸೆರೆ ಹಿಡಿಯುವಾಗ ಯಾರು ಬಂದು ತಡೆಯುತ್ತಾರೆ? ಒಂದು ವೇಳೆ ಆ ದೇವತೆಗಳು ಬಂದು ತಡೆದು ನಾನು ತಿಳಿದುಕೋ. ಮಾತನಾಡಲಿಲ್ಲ ಬಾಯಿ